ಒಡಿಪುದ ನೂರಾನಿ ಮಸ್ಜಿದ್ ಬುಧಾರ ಬಕ್ರೀದ್ ಆಚರಣೆಯಲ್ಲಿ ಕೂಡ ವಿಶೇಷ ನಮಾಜ್ ನಡೆತದ ಈ ಪೊರ್ತುಡು ಜಮಾತೆ ಇಸ್ಲಾಮಿ ಹಿಂದ್ ಒಡಿಪುದ ನಿಲೆಟ್ ಕೇರಳ ಬೊಲ್ಲ ಪರಿಯಾರಗೂ ನಿಧಿ ಒಟ್ಟು ಮಲ್ತೆರ ಒಡಿಪುದ ನೂರಾನಿ ಮಸ್ಜಿದ್ ಬುಧಾರ ಬಕ್ರೀದ್ ಆಚರಣೆ ಮಲ್ತೆರ ವಿಶೇಷ ನಮಾಜ್ ಪಾಕಜನ ಪಾಲ್ದೆ ತೊಂಡೆರ ಈ ಪೊರ್ತುಡು ಜಮಾತೆ ಇಸ್ಲಾಮಿ ಹಿಂದೂ ಒಡಿಪುದ ನಿಲೆಟ್ ಕೇರಳದ ಬೊಲ್ಲ ಸಂತ್ರಸ್ತರಿಗ ನಿಧಿ ಒಟ್ಟು ಮಲ್ತೆರ ಈ ಪೊರ್ತುಡು ನೂರಾನಿ ಮಸ್ಜಿದ್ ಆಡಳಿತದಕ್ಲು ಸುದ್ದಿ ಮಾಧ್ಯಮದಕ್ಲಿಡ ಪಾತಿರದ ಬಕ್ರೀದ್ ಆಚರಣೆದ ಪೊರ್ತುಡು ಕೇರಳದಕ್ಲಿನ ಸಾಯಗು ಸರ್ವೇರ್ಲ ಪಣವು ಕೊರಡೊಂದು ಕೇಂಡೊನ್ವ ದೇವಿರು ಮಾತ್ರೆಗ್ಲ ಎಡ್ಡೆ ಮಲ್ಪಡಂದು ನಟ್ಟೊನ್ವ ಎಂದು ಪಂಡೆರ. ನಾನು ಎಲ್ಲ ನಮ್ಮ ದೇಶವರಿಗೆ ಎಲ್ಲರಿಗೆ ನಮ್ಮ ಈದ್ ಉಲ್ ಅಜಾ ಮುಬಾರಕ್ಬಾದ್ ಹೇಳ್ತಾ ಇದ್ದೀನಿ. ಇವತ್ತು ನಾವು ಈದ್ ಉಲ್ ಅಜಾ ನಮಾಜ್ ಓದಿವಿ ಮತ್ತು ನಾವು ಕುರ್ಬಾನಿ ಮಾಡ್ತೀವಿ ಮತ್ತು ಇವತ್ತು ಹಬ್ಬ ನಲ್ಲಿ ನಾವು ಕೇರಳ ಅಲ್ಲಿ ಸೈಲಾಬ್ ಬಂದಿದ್ದು ಆ ಸೈಲಾಬ್ನಲ್ಲಿ ಎಲ್ಲರಿಗೆ ನಾವು ಎಲ್ಲ ಮಾಡಿ ಎಲ್ಲರಿಗೆ ಹೆಲ್ಪ್ ಮಾಡೋಕ್ಕೆ ಹೇಳ್ತಾ ಇದ್ದೀವಿ. ಮತ್ತು ಏನಂದರೆ ನಾವು ದೇವರಿಂದ ಪ್ರಾರ್ಥನೆ ಮಾಡ್ತೀವಿ, ಎಲ್ಲ ದೇವರು ಎಲ್ಲರಿಗೆ ಒಳ್ಳೆ ಇರಬೇಕು, ನಮ್ಮ ದೇಶ ಒಳ್ಳೆ ಆಗಬೇಕು, ನಾವು ಎಲ್ಲ ಒಂದೇ ಆಗಿ ಇಳಿದ್ರೆ ದೇವ್ರ ಕಡೆಯಿಂದ ಅಲ್ಲ ತಬಾರಕ ತಾಲ ಮದತ್ ಮಾಡ್ತಾನೆ, ಹೆಲ್ಪ್ ಮಾಡ್ತಾನೆ. ಇದರಿಂದ ನಾನು ಮತ್ತೆ ಹೇಳ್ತೀನಿ ಎಲ್ಲರಿಗೆ ಈದ್ ಉಲ್ ಅಜಾದು ಶುಭಾಶಯ.